स्वच्छ भारत का इरादा इरादा कर लिया हमने देश से अपने ये वादा पूरा स्वच्छ भारत का इरादा कर लिया हमने देश से अपने ये वादा कर लिया हमने स्वच्छ भारत का इरादा इरादा कर लिया हमने देश से अपने ये वादा कर लिया हमने हमसे निकलेगी स्वच्छता की एक नदी छल 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 कल 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 एक धुली सी जिंदगी स्वच्छता की जोत लेकर घर घर जाएंगे साफ सुथरी रोशनी में सब नहाएंगे स्वच्छ भारत का इरादा
गली अब उन्नति की राह जाएगी, धूप आशा की आंगन आंगन गाएगी। स्वप्न गांधी जी का अब साकार करना है, स्वच्छता का देश में त्योहार करना है। खुद से ही करनी होगी शुरुआत, बनाएं स्वच्छ भारत साथ साथ एक पवित्र। ಜನಸೇವಾ ಯುವಕ ಮಂಡಲ ರಿಜಿಸ್ಟರ್ಡ್ ಅಮ್ಲಮೊಗರು ಇದರ ವತಿಯಿಂದ ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅಂಗನವಾಡಿ ಕೇಂದ್ರ ಅಮ್ಲಮೊಗರು ಇದರ ಈ ಒಂದು ಪರಿಸರದಲ್ಲಿ ಮಕ್ಕಳಿಗೆ ಇಲ್ಲಿ ಶಾಲೆಗೆ ಬರಲು ತುಂಬ ಕಷ್ಟ ಆಗ್ತಿತ್ತು. ಇಲ್ಲಿ ಪೊದೆಗಳೆಲ್ಲ ಬೆಳೆದು ಅದಕ್ಕೆ ಇಲ್ಲಿಯ ಶಿಕ್ಷಕಿ ನಮಗೆ ಮನವಿ ಸಲ್ಲಿಸಿದ ಮೇರೆಗೆ ನಾವಿವತ್ತು ಇಲ್ಲಿ ಬಂದು ನಮ್ಮ ಯುವಕ ಮಂಡಲದ ಅಧ್ಯಕ್ಷರಾದ ಸಂದೀಪ್ ಶೆಟ್ಟಿ ಅವರ ಒಂದು ಸಾರಥ್ಯದಲ್ಲಿ ನಾವು ಪದಾಧಿಕಾರಿಗಳು ಹಾಗೂ ಸದಸ್ಯರೆಲ್ಲ ಸೇರಿ ಇಲ್ಲಿ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ತಾ ಇದ್ದೇವೆ. ಈ ಒಂದು ಅಂಗನವಾಡಿ ಕೇಂದ್ರಕ್ಕೆ ನಾವು ಪ್ರತಿ ವರ್ಷವೂ ಇಲ್ಲಿಯ ಒಂದು ಸ್ವಚ್ಛತೆಯನ್ನು ನಾವೇ ಇಲ್ಲಿ ಯಾವಾಗಲೂ ನಡೆಸ್ತಾ ಬರ್ತಾ ಇದ್ದೇವೆ. ಮಾತ್ರವಲ್ಲ, ಈ ಒಂದು ಅಂಗನವಾಡಿ ಕೇಂದ್ರಕ್ಕೆ ಈ ಮೊದಲು ಪೇಂಟಿಂಗ್ ಸಹ ನಾವು ಮಾಡಿ ಈ ಒಂದು ಶಾಲಾ ಮಕ್ಕಳಿಗೆ ಅನುಕೂಲವಾಗುವ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಿಕೊಟ್ಟಿದ್ದೇವೆ. ನಮ್ಮ ಯುವಕ ಮಂಡಲವು ಏನು ಜನಸೇವಾ ಯುವಕ ಮಂಡಲ ಎಂದು ಹೆಸರಿನಂತೆ ನಾವು ಈ ಒಂದು ಭಾಗದ ಜನರಿಗೆ ಏನಾದರೂ ಸಂಕಷ್ಟ ಬಂದಾಗ ಅದಕ್ಕೆ ಸಹಾಯ ಹಸ್ತವನ್ನು ನೀಡುವ ಮೂಲಕ ನಾವು ಈ ಪರಿಸರದಲ್ಲಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಮುಖ್ಯವಾಗಿ ನಾವು ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟು ಈ ಪರಿಸರದಲ್ಲಿರುವ 2 ಸರ್ಕಾರಿ ಶಾಲಾ ಮಕ್ಕಳಿಗೆ ಪ್ರೋತ್ಸಾಹ ಧನವನ್ನು ನೀಡುವ ಮೂಲಕ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದೇವೆ. ಮಾತ್ರವಲ್ಲ, ಅಮ್ಲಮೊಗರು ಶಾಲೆಗೆ ಸ್ವಾತಂತ್ರ್ಯ ದಿವಸ ನಾವು ಬ್ಯಾಂಡ್ ಸೆಟ್ಟನ್ನು ಆ ಮಕ್ಕಳಿಗೆ ಉಚಿತವಾಗಿ ನಮ್ಮ ಯುವಕ ಮಂಡಲದ ವತಿಯಿಂದ ನೀಡಿದ್ದೇವೆ. ಅದೇ ರೀತಿ ಈ ಭಾಗದ ಜನರ ಆರೋಗ್ಯದ ದೃಷ್ಟಿಯಿಂದ ಪ್ರತಿ ವರ್ಷವೂ 2-3 ಉಚಿತ ಆರೋಗ್ಯ ಕ್ಯಾಂಪನ್ನು ನಡೆಸ್ತಾ ಬರುತ್ತಿದ್ದೇವೆ. ಅದೆಷ್ಟೋ ಮಂದಿಗೆ ನಾವು ಉಚಿತವಾಗಿ ಕನ್ನಡಕ, ಅದೇ ರೀತಿ ಉಚಿತ ಶಸ್ತ್ರಚಿಕಿತ್ಸೆ ಆಗಿರ್ಬೋದು ಅಥವಾ ಉಚಿತವಾಗಿ ಔಷಧಿಗಳನ್ನು ನೀಡುವ ಮೂಲಕ ಹಾಗೂ ರಕ್ತದಾನವನ್ನು ನಮ್ಮ ಯುವಕ ಮಂಡಲದ ಸದಸ್ಯರು ಮಾಡುವ ಮೂಲಕ ಈ ಭಾಗದ ಜನರ ಕಷ್ಟಗಳಿಗೆ ನಾವು ಸ್ಪಂದಿಸ್ತಾ ಇದ್ದೇವೆ. ಅದಲ್ಲದೆ ಈ ಪರಿಸರದಲ್ಲಿ ಏನಾದರೂ ರಸ್ತೆ ಅಥವಾ ಏನಾದರೂ ತೊಂದರೆ ಇದ್ದಾಗ ನಾವು ಕೂಡಲೇ ಅದಕ್ಕೆ ಸ್ಪಂದಿಸ್ತಾ ಇದ್ದೇವೆ. ಅದೇ ರೀತಿ ಬಹಳ ಬಡತನದಲ್ಲಿರುವ ಕುಟುಂಬ ಏನಾದರೂ ಸಾವನ್ನು ಅಪ್ಪಿದರೆ ಒಂದು ಮರಣ ತೆಗೆಯಲಿಕ್ಕೆ ಬೇಕಾದ ಒಂದು ಧನ ಸಹಾಯದ ಒಂದು ಮೂಲಕ ನಾವು ಅದಕ್ಕೂ ಸ್ಪಂದಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಈ ಒಂದು ಪರಿಸರದ ಜನರ ಸಹಾಯವನ್ನು ಮಾಡುವರೆ ನಾವೆಲ್ಲ ಶ್ರಮಿಸುವ. ಅದೇ ರೀತಿ ಇವತ್ತಿನ ಈ ಒಂದು ಸ್ವಚ್ಛತಾ ಅಭಿಯಾನದಲ್ಲಿ ಭಾಗವಹಿಸಿದ ಎಲ್ಲ ಸದಸ್ಯರಿಗೂ ಹಾಗೂ ಅಧ್ಯಕ್ಷರಿಗೂ, ಪ್ರಧಾನ ಕಾರ್ಯದರ್ಶಿ ಹಾಗೂ ಎಲ್ಲರಿಗೂ ನಾನು ಯುವಕ ಮಂಡಲದ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.